ಜೋರಾದ ಮಳೆ 15 ನಿಮಿಷ ಸುರಿದರೆ ಮೂಡುಬಿದಿರೆ ಪೇಟೆಯ ವಿವಿಧ ಕಡೆಗಳಲ್ಲಿ ಮಳೆ ನೀರು ರಸ್ತೆಯಲ್ಲಿ ಹರಿದು ಕೊಳ ಸೃಷ್ಟಿ ಮಾಡುತ್ತಿದೆಯಲ್ಲದೆ ಪಾದಚಾರಿಗಳಿಗೆ ಮತ್ತು ವಾಹನ ಸವಾರರಿಗೆ ಕಿರಿಕಿರಿಯನ್ನುಂಟು ಮಾಡ್ತಾ ಇದೆ. ಮೂಡುಬಿದಿರೆ ಪುರಸಭೆಯು ಮಳೆಗಾಲಕ್ಕೆ ರಸ್ತೆ ಪಕ್ಕದ ಚರಂಡಿಗಳನ್ನು ನಿರ್ಮಾಣ ಮಾಡದೆ ಇರುವುದರಿಂದಾಗಿ ಜ್ಯೋತಿನಗರ, ಕೃಷ್ಣಕಟ್ಟೆ ಹಾಗೂ ಸಮಾಗಾರಗುಂಡಿ ಬಳಿ ಮಳೆ ನೀರು ಹೋಗಲು ಜಾಗವಿಲ್ಲದೆ ಈಜುಕೊಳ ನಿರ್ಮಾಣವಾಗುತ್ತಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ರೋಟರಿ, ಬಾಬು ರಾಜೇಂದ್ರ ಹಾಗೂ ಜ್ಯೋತಿನಗರ ಶಾಲಾ ಮಕ್ಕಳು ಹೋಗುವ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂದರೆ ವಾಹನಗಳು ವೇಗವಾಗಿ ಹೋಗುವುದರಿಂದ ನೀರು ಮಕ್ಕಳ ಮೇಲೆ ಎರಚಲ್ಪಟ್ಟು ಅವರು ಒದ್ದೆಯಾಗ್ತಾ ಇದ್ದಾರೆ. ಇನ್ನು ಕೃಷ್ಣಕಟ್ಟೆ ಮಾರ್ಕೆಟ್ ಕಟ್ಟಡದ ಎದುರಿನ ರಸ್ತೆಯಲ್ಲಿ ಮಳೆ ನೀರು ತುಂಬಿಕೊಂಡು ಎದುರಿನಲ್ಲಿರುವ ಆಟೋ ಪಾರ್ಕ್ ಕಡೆಗೆ ಹರಿಯುತ್ತಿರುವುದರಿಂದ ರಸ್ತೆ ದಾಟುವವರಿಗೆ ಕಷ್ಟವಾಗ್ತಾ ಇದೆ. ಯಾವುದಾದ್ರೂ ವಾಹನ ಸ್ವಲ್ಪ ವೇಗವಾಗಿ ಹೋಯ್ತೆಂದ್ರೆ ರಸ್ತೆ ಬದಿ ನಿಂತವರ ಮೈ ಮೇಲೆಯೇ ನೀರು ಎರಚಲ್ಪಡುತ್ತಿದೆ. ರಾಷ್ಟ್ರೀಯ ಹೆದ್ದಾರಿಯ ಮೂಡುಬಿದಿರೆ ಸಮಾಗಾರಗುಂಡಿ ರಸ್ತೆಯು ಇದೇ ಸ್ಥಿತಿಯಾಗಿದೆ. ಸ್ಥಳೀಯ ನಿವಾಸಿ ಸತೀಶ್ ಬಂಗೇರ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಈ ಹಿಂದೆಯೇ ಪುರಸಭೆಗೆ ಹಲವು ಬಾರಿ ದೂರು ನೀಡಿದರೂ ಸಮರ್ಪಕವಾಗಿ ಕೆಲಸ ನಿರ್ವಹಿಸಿಲ್ಲ, ಜನಪ್ರತಿನಿಧಿಗಳು ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಎಂದಿದ್ದಾರೆ. ಅಲ್ಲದೆ ಸ್ಥಳೀಯ ಆಟೋ ಚಾಲಕರು ಕೂಡ ಇಲ್ಲಿನ ಮಳೆಗಾಲದ ಸಮಸ್ಯೆ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಚೀಫ್ ಆಫೀಸರ್ ಇಂದು ಎಂ ಅವರು, ಮಳೆ ಬಂದಾಗ ಸಮಸ್ಯೆ ಆಗುವುದು ಸಹಜ, ನೀರು ನಿಲ್ಲದಂತೆ ಕ್ರಮ ವಹಿಸುತ್ತೇವೆ, 1 ವಾರದೊಳಗೆ ಎಲ್ಲಾ ಸಮಸ್ಯೆ ಬಗೆಹರಿಸಲು ಯತ್ನಿಸುತ್ತೇವೆ ಎಂದಿದ್ದಾರೆ. ಪುರಸಭೆದು ಎಂಕಲು 5 ತಾರೀಕಿಗೆ ಇಂಚಿನ ಬರ್ಸ ಬರ್ತಿನಾಗ ಎಂಕಲು ಅಕಲೆ ಕಂಪ್ಲೇಂಟ್ ಮಾಡ್ತಾ ಏರ್ನರ ರೆಸ್ಪಾನ್ಸ್ ಇದ್ದಿ ಮುಖ್ಯಾಧಿಕಾರಿಗಳ ಕಂಪ್ಲೇಂಟ್ ಮಾಡ್ತಾ ರೆಸ್ಪಾನ್ಸ್ ಇದ್ದಿ ಮತ್ತು ಕೂಡ ಬರ್ಸ ಬರ್ತಿನಟ್ಟು ಪುನಃ ಕೂಡ ಬರ್ಸ ಬರ್ತಿನಟ್ಟು ಎಂಕಲು ಕಂಪ್ಲೇಂಟ್ ಮಾಡ್ತಿನಟ್ಟು ಐಕ್ಲದರ ರೆಸ್ಪಾನ್ಸ್ ಇದ್ದಿ ಕಾಲೇಜ್ ಒಂದು ಒಂಟದಿಂದ ಮಾತ್ರ ಬರಿತ ಮಣ್ಣು ಕೂಡ ಪೂರ್ಣ ಅಂದಾಜಿಲ್ಲ ಉಂಟು. ಅಂಜಾದ ಮಣ್ಣು ಏಪ ಡ್ರೈನೇಜ್ ಸಿಸ್ಟಮ್ ಬತ್ತಿದ್ದು ಸ್ವಲ್ಪ ಅಪ್ಪ ಅದ ಮುಟ್ಟ ಒಂದು ನೆಕ್ ಇಂಗ್ಲಿಗೆ ಮಸ್ತ್ ಪ್ರಾಬ್ಲಮ್ ಬಂದ ನೀರು ಹಾಕೋದು ಅಂಗಡಿ ಬೆಲೆ ಮಾಡ್ತಾರೆ, ಅಂಗಡಿ ಬಂದು ಮಾತ್ರ ಮಲ್ಕೊಡೋದು, ಅಂಗಡಿ ಬಂದು ಮತ್ತೆ ಇಂಗ್ಲಿಗೆ ಆಳೆಗಳು ದೂರ ಸಾಲ ವ್ಯವಸ್ಥೆ ಮಲ್ತಿದ್ದೀನಿ ನನ್ನ ಅಂಗಡಿ ಇಲ್ಲ ಬಗ್ಗೆ ಆ ಇಲ್ಲಿಗೆಲ್ಲ ನೀರು ಹಾಕೋದು, ಕಲ್ಲು ಹಾಕೋದು ಮಸ್ತ್ ಒಂದು ಪ್ರಾಬ್ಲಮ್. ಐದು ಮಾತ್ರ ಮೇಲೆ ಬಂದು ಕುಡಿಯಟ ಹೊರಗಡೆ ಮೇಲೆ ಬಂದು ಕುಡಿಯಟ ಕ್ಲಿಯರ್ ಆಗ್ಬಿಡತ್ತೆ. ಹಿಂಗೆ ಅಂಚಿದ ಜೋರು ಬಸ ಬತ್ತಂಡ ನೀರು ಇಂಚು ಬತ್ತ ನೂರ ಗಾಡಿ ಗುರಾಟಿ ಪೂರ ಚಂಡಿ ಹಬ್ಬ ಜನಕ್ಲೆ ನಡತ್ ಬಾರಲ್ಲ. ಈ ಸೈಡ್ ಅಂಚು ಸೈಡ್ ಇಂಚು ಸೈಡ್ಲ ಜನಕ್ಲೆ ಬಾರ ಬಸ್ಸಾಗ ಜೋರು ಬಡದನ ಪೂರ ಚಂಡಿ ನೀರು ಬರ್ತಾನೆ ಗಾಡಿ ಟೈರ್ ಪೂರ ಚಂಡಿ ಹಬ್ಬ. ಅಟ್ಲೀಸ್ಟ್ ಆ ಜನಕ್ಲೆ ಉಂಟು ಭಾರಿ ಸಮಸ್ಯೆ. ಓಲ್ಲು ಒಂಜಿ ನಡ್ಕೊಂಡು ಹೋಗ್ಲಿಕ್ಕೆ ಬಿಟ್ಟು ಬರ್ತಿದ್ವಿ. ಎಡ್ಡೆ ನಮಗೆ ಜ್ಯೋತಿನಗರದಲ್ಲಿ ಪೂರ್ತಿ ಇದೇ ಮುಟ್ಟ ಪೊಲೀಸ್ ಸ್ಟೇಷನ್ ಬಿಟ್ಟು ಬರ್ರೆ ಹಾಕುಜಿ ಪೂರ ರೋಡು ಒಂದು ಮಾಡ್ತದೆ ಸಮಸ್ಯೆ ಆಗ್ತದೆ. ರಿಕ್ಷಾದಾಗ್ಲಿಗೆ ಭಾರಿ ತೊಂದರೆ ಒಂದೊಂದು ಇವಾಗ ಪ್ರತಿ ಒಂದು ಗಟ್ಟಲೆ ಮುನ್ಸಿಪಾಲ್ಟಿ ಏನು ಮಾಡ ಚರಂಡಿನ ಹೂವು ಕ್ಲೀನ್ ಮಾಡ್ತದೆ ಆಗ್ತದೆ. ಇದ ಮುಟ್ಟಲ್ಲ ಮಲ್ಜಿ ನಲ್ಲ ಪೂರ ರೋಡೇ ನೀರು ಹೋಗ್ತೀನಿ ಅವಳು ಜ್ಯೋತಿನಗರ ಹೊಡ್ದು ನಮ್ಮನ್ನ ದೀಪದಲ್ಲಿ ಕೊಡ್ದು ಇದೇ ಮುಟ್ಟ ಬಂದ ಚರಂಡಿ ಉಂಟು, ಆ ಚರಂಡಿ ನೀರು ಹೋಗ್ತೀನಿ ಹೆಚ್ಚಿ ವರ್ಷ ಬರ್ತದೆ ನಮಗೆ ಹೋಗಿ ನಾವು ನಮ್ಮ ಶಿಕ್ಷೆ ಬಂದು ಪ್ರಾಬ್ಲಮ್ ಎಂಟ್ಲೇ ಬಂದು ಅರ್ಥ ಆಗ್ತದೆ, ಮಕ್ಕಳಿಗೆ ಮುಂದೆಲ್ಲ ಗೊತ್ತಾಗ್ತದೆ, ಮೊದಲು ಅರ್ಥ ಆಗ್ತದೆ. ಮೂಡುಬಿದಿರೆ ಪುರಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ ನೀರು ನಿಂತಿರುವ ಬಗ್ಗೆ ಸಮಗಾರಗುಂಡಿಯಲ್ಲಿರುವ ರಸ್ತೆಯು PWD ರಸ್ತೆಯಾಗಿದ್ದು PWD ಅಧಿಕಾರಿಗಳಿಗೂ ಈ ಬಗ್ಗೆ ಮಾಹಿತಿಯನ್ನು 1 ವಾರದ ಹಿಂದೆಯೇ ಕೊಟ್ಟಿದೆ. ಆದರೆ ಯಾವುದೂ ಕೆಲಸ ಆಗಿಲ್ಲ. ಈಗ ಪುರಸಭಾ ವತಿಯಿಂದ JCBಯಲ್ಲಿ ಈ ಚರಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಲೇ ನೋ ಎಂಟ್ರಿ ಹತ್ರ ಅಮೃತ್ ಯೋಜನೆಯಡಿ ಮಾಡಿರುವ ಕೆಲಸಗಳನ್ನು 2 ದಿನದಲ್ಲಿ ಪೂರ್ತಿ ಸಮತಟ್ಟು ಮಾಡುವಂಥ ಕೆಲಸವೂ ಆಗ್ತಾಯಿದೆ. 1 ವಾರದಲ್ಲಿ ಎಲ್ಲೆಲ್ಲಿ ನೀರು ನಿಂತಿದೆಯೋ ಅದರ ಬಗ್ಗೆ ಎಲ್ಲ ಪೂರ್ತಿ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಲೇ ಜನರಿಗೂ ಇದ್ದ ಕಸಗಳನ್ನು ಚರಂಡಿಗಳಲ್ಲಿ ಬೀಳದಂತೆ ನೋಡುವಂಥದ್ದು ಸಾರ್ವಜನಿಕರದು ಜವಾಬ್ದಾರಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ.